ವಿದ್ಯಾಧಾರಿಣಿ ಹರಿಸು ಬಂಧು ಬಳಗವ ಜೋಡಿಸು ಬಂಧು ಬಳಗವ ಜೋಡಿಸು ರಾಷ್ಟ್ರ ಧ್ವಜವಾರಳಿಸು ಬಂಧು ಬಳಗವ ಜೋಡಿಸು ರಾಷ್ಟ್ರ ಧ್ವಜವಾರಳಿಸು ಜಗದ ಶಾಂತಿ ನೀ ಉಳಿಸು ಜಗದ ಶಾಂತಿ ನೀ ಉಳಿಸು ಶಾರದೆ ಶಾರದೆ ವಿದ್ಯಾಮಾತೆ ಶಾರದೆ ವೀಣಾಪಾಣಿ ಶಾರದೆ ಜಗದ ಜನನಿ ಶಾರದೆ ಶಾರದೆ. Judges, attention! Studies! Abaka House, attention! Studies! Jhansi House, attention! Studies! Chanama House, attention! Studies! ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಡುವನ ಕಡಲ ಸೆರಗಳಿ ಸುಂದರ ವಿದ್ಯಾದಾನದ ಪ್ರಸರಣ ಮಂದಿರ ಪಡುವನ ಕಡಲ ಸೆರಗಳಿ ಸುಂದರ ವಿದ್ಯಾದಾನದ ಪ್ರಸರಣ ಮಂದಿರ ಬಾಲರ ಪ್ರತಿಭೆಯ ಬಿದಿಗೆಯ ಚಂದಿರ ಮೊಗವೀರ ಶಾಲೆಯನ್ನು ಮೆರೆಯುತ್ತಿದೆ ಕನ್ನಡ ಚಿನ್ನರ ಕಲಿಯುತ್ತಿದೆ ಪಡುವನ ಕಡಲ ಸೆರಗಳಿ ಸುಂದರ ವಿದ್ಯಾದಾನದ ಪ್ರಸರಣ ಮಂದಿರ ಮಲ್ಲಿಗೆ ಗಂಧದ ಕನ್ನಡ ನಾಡಲಿ ಭವ್ಯ ಪರಂಪರೆ ಸಾರಿದ ಬೀಡಲಿ ಅಪಕ್ಕ ಚರಿತೆಯ ಉಳ್ಳಾಲದಲ್ಲಿ ಜನಗಣ ಸೇವೆಯು ಗೈಯುತ್ತಿದೆ ನಾಡನು ಪ್ರಗತಿಗೆ ಒಯ್ಯುತ್ತಿದೆ ಪಡುವನ ಕಡಲ ಸೆರಗಳಿ ಸುಂದರ ವಿದ್ಯಾದಾನದ ಪ್ರಸರಣ ಮಂದಿರ ಭಾರತ ಮಾತೆಯ ವೀರ ಸುಪುತ್ರರು ನಮ್ಮಿ ಶಾಲೆಯ ಬಾಲ ಬಾಲೆಯರು ನಾಳೆ ಸಮಾಜದ ನಯನ ಸಮಾನರು ಸಡಗರದಿಂದಲೇ ನಲಿಯುವರು ಮಾತೆಗೆ ಜಯವೆಂದೊಲಿಯುವರು ಪಡುವನ ಕಡಲ ಸೆರಗಳಿ ಸುಂದರ ವಿದ್ಯಾದಾನದ ಪ್ರಸರಣ ಮಂದಿರ. ಬಂಡರ ಶಕ್ತಿ ಎಡವರ ಮೇಲೆ ಸುತ
ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮಗುವೀರ ಸಂಘದ ಮಾಜಿ ಅಧ್ಯಕ್ಷರಾದ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ಸದಾನಂದ ಬಂಗೇರ ಇವರು ವಹಿಸಿಕೊಟ್ಟು ನಮ್ಮ ಈ ಕಾರ್ಯಕ್ರಮವು ಯಾವುದೇ ವಿಘ್ನ ಇಲ್ಲದೆ ಸಾಂಗವಾಗಿ ನಡೆಯುವಂತೆ ಆ ಭಗವಂತ ನಮಗೆ ಆಶೀರ್ವಾದ ಕೊಡಲಿ ಅಂತ ಬೇಡಿಕೊಂಡು, ಸರ್ ನೀವು ಇವತ್ತಿನ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ನಾವು ಅಧ್ಯಾಪಕ ಬಂಧುಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದಿಂದ ಹಾಗೆ ಉಳ್ಳಾಲದ ಪೌರಾಯ ವಾಣಿಜ್ಯ ಆಳ್ವ ನಾವು ಯಾವ ಕಾರ್ಯಕ್ರಮಕ್ಕೂ ಕರೆದು ಸಹ ಅವರು ಬಹಳ ಸಂತೋಷದಿಂದ ಯಾವುದೇ ಆಶೆ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ ನಮ್ಮೊಟ್ಟಿಗೆ ಸೇರಿಕೊಳ್ಳುವವರು. ಹಾಗೆ ನಮ್ಮ ಶಾಲೆಗೆ ಅಕ್ಷರ ಕೈತೋಟ ಅಂತ ಸರಕಾರದ ಒಂದು ಸುತ್ತೋಲೆ ಉಂಟು ಮಾಡಲೇಬೇಕು ಅಂತ ಸರಕಾರಿ ಶಾಲೆಗೆ 10,000 ಅನುದಾನ ಕೊಡ್ತಾರೆ. ಅನುದಾನಿತ ಶಾಲೆಗೆ ಮತ್ತು ಬಾಕಿ ಇತರ ಶಾಲೆಗಳಿಗೆ ಯಾವುದೋ ಅನುದಾನ ಇಲ್ಲದೆ ಸುತ್ತೋಲೆ ಮಾತ್ರ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಊರಿನ ಕೃಷಿಕ, ನಾನು ಯಾವಾಗಲೂ ವಿಜಯಣ್ಣ ಅಂತಲೇ ಕರೀತೀನಿ, ಅವರು ನಮ್ಮ ಈ ಲಯನ್ಸ್ ಕ್ಲಬ್ ಕಂಕನಾಡಿ ಪಡಿ ಅವರ ನೇತೃತ್ವದಲ್ಲಿ ನನಗೆ ಸುಮಾರು 50,000 ವೆಚ್ಚದ ಅಕ್ಷರ ಕೈತೋಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಮೇಡಮ್ ತಾವು. ಹಾಗೆ ಇವತ್ತಿನ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ನಿಮಗಿದು ನಮ್ಮ ಮುದ್ದು ಮಕ್ಕಳ ಪರವಾಗಿ, ಅಧ್ಯಾಪಕ ಬಂಧುಗಳ ಪರವಾಗಿ ಹಾಗೂ ನಮ್ಮ ಶಾಲಾಡಳಿತದ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆ. ದಿನಕರನ ಉದಯ. ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನವೆಂಬ ಬೆಳಕನ್ನು ತುಂಬಲು ಶಿಕ್ಷಣ. ಮನುಜನ ಮನದ ನಕಾರಾತ್ಮತೆಯನ್ನು ಅಳಿಸಿ ಹೊಸ ದಿನಗಳಲ್ಲಿ ಸಕಾರಾತ್ಮತೆಯನ್ನು ಮೂಡಿಸಲು ದಿವ್ಯಜ್ಞಾನ ಬೆಳಕು. ಈ ಬೆಳಕನ್ನು ನೀಡುವ ಜ್ಯೋತಿಯನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಮಾನ್ಯ ನೂತನ ಕೌನ್ಸಿಲರಾದ ಮಮತಾ ರಾಘವ್ ಇವರಲ್ಲಿ ವಿನಂತಿಸಿಕೊಳ್ಳಿ. ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಧರ ದೀಪಾಪಾನ್ ಸದ್ಯಾ ದೀಪ ನಮೋಸ್ತುತೆ. ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಶಾಲೆ ಕೂಡ ಇಲ್ಲಿಯ ವಿದ್ಯಾರ್ಥಿ ನಾನು. ನಮ್ಮ ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ತುಂಬ ಹೆಮ್ಮೆ ನಮಗೆ. ಯಾಕೆಂದರೆ ಇಲ್ಲಿನ ಶಿಸ್ತು ಬದ್ಧತೆ ಅಷ್ಟು ಒಂದು ಒಳ್ಳೆಯ ರೀತಿ. ಅದನ್ನು ಹೇಳಿ ಈಗ ನನಗೆ ಹೇಗೆ ಹೇಳಬೇಕಂತ ಗೊತ್ತಾಗೋದಿಲ್ಲ. ಆದರೆ ನಾನು ಒಂದು ಚಿಕ್ಕ ಮಾತಲ್ಲಿ ಹೇಳಬೇಕಂದ್ರೆ, ಇಲ್ಲಿಯ ಅಧ್ಯಾಪಕರು ಈ ಮುದ್ದು ಮಕ್ಕಳಿಗೆ ತನ್ನ ಮಾತೃ ವಾತ್ಸಲ್ಯವನ್ನು ನೀಡಿ ಈ ಶಾಲೆಯ ವಿದ್ಯಾರ್ಥಿಗಳನ್ನು ನೋಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಹೇಳುವುದಿಷ್ಟೇ, ಈ ವಿದ್ಯಾರ್ಥಿಗಳು ಇನ್ನು ಮುಂದಕ್ಕೆ
ಉತ್ತಮ ಪ್ರಜೆಯಾಗಿ ಕೀರ್ತಿವಂತರಾಗಿ ಬಾಳಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥಿಸ್ತೇನೆ. ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಪಾವನ ಟೀಚರ್ ಅವರು ಮಾಡಿಕೊಡಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಶಶಿಕಲಾ ಟೀಚರ್ ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿದ್ಯೆ ಎಂಬುವಂಥದ್ದು ಅದು ಶಿಕ್ಷಣವಾಗಿರಲಿ ಅಥವಾ ನಾಟ್ಯ ವಿದ್ಯೆಯಾಗಿರಲಿ, ಸಂಗೀತ ವಿದ್ಯೆಯಾಗಿರಲಿ ಅಥವಾ ಯಾವುದೇ ಕಲಾ ಪ್ರಕಾರಗಳಾಗಿರಲಿ, ಅದಕ್ಕೆ ಒಬ್ಬ ವಿದ್ಯಾರ್ಥಿ ಹಂಬಲದಿಂದ ಕಲಿಬೇಕಾದ್ರೆ ಅದಕ್ಕೆ ಒಬ್ಬ ಸೂಕ್ತ ಗುರು ಬೇಕಂತೆ. ಗುರು ಎಂಬವನು ಯಾರು? ಖಾಲಿ ಒಂದು ದಾರಿಯನ್ನು ಮಾಡಿಕೊಡುವವನು ಗುರು ಅಲ್ಲ. ಮೊದಲ ಹೆಜ್ಜೆಯಿಂದ ಕೊನೆಯ ಹೆಜ್ಜೆ ತನಕ ಆ ಸಿದ್ಧಾಂತವನ್ನು ಮಕ್ಕಳಲ್ಲಿ ಪ್ರಚುರಪಡಿಸುವವನೇ ಒಬ್ಬ ಗುರು. ಹಾಗೆ ಅಂತಹ ಒಂದು ಗುರುಗಳು ನನ್ನ ಜೀವನದಲ್ಲಿ ನನ್ನ ಬಾಲ್ಯದ ದಿನಗಳಿಂದ ಈಗಿನ ತನಕ ನನಗೆ ಸಿಕ್ಕಿದ್ದಾರೆ. ಅದು ನನ್ನ ಪುಣ್ಯವೇ ಸರಿ. ಮೊದಲಾಗಿ ನಾನು ಉಳ್ಳಾಲ ಮೊಗವೀರ ಶಾಲೆಯನ್ನು ಸ್ಮರಿಸಬೇಕು. ಯಾಕೆಂದರೆ ನಾವೀಗ ಒಂದು ದೇಶ ವಿದೇಶಗಳಲ್ಲಿ ಬಂದು ದೊಡ್ಡ ದೊಡ್ಡ ವಿದ್ವತ್ಪೂರ್ಣ ವ್ಯಕ್ತಿಗಳ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಬಾಲಪಾಠ ಎಲ್ಲಿಂದ ಶುರುವಾಯಿತು ಅದು ಮುಖ್ಯ. ನನ್ನ ಬಾಲಪಾಠ ಶುರು ಮಾಡಿದ್ದು ನಾನು ಈ ಮೊಗವೀರ ಶಾಲೆಯಲ್ಲಿ. ನನಗೆ ಕಲಿಸಿಕೊಟ್ಟಂತಹ ಎಲ್ಲ ಗುರುಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಅವರು ಹೇಳಿಕೊಟ್ಟಂತಹ, ಅವರು ಪ್ರೀತಿಪೂರ್ವಕವಾಗಿ ನನಗೆ ದಾರಿ ಎರೆದುಕೊಟ್ಟಂತಹ ಆ ಶಿಕ್ಷಣ ಎಂಬಂತಹ ಆ ಅನ್ನ ನನ್ನ ಜೀವದಲ್ಲಿ ರಕ್ತವಾಗಿ ಈಗ ಹರಿತಾ ಉಂಟು. ಹಾಗೆಯೇ ನಾವು ದೇಶವನ್ನು ಒಂದು ನಾಟ್ಯದಲ್ಲಿ ಪ್ರತಿನಿಧಿಸಬೇಕಾದರೆ ಈ ಹಾದಿಯ ಕಾರಣ. ಹಾಗೆ ನನ್ನ ನಾಟ್ಯದಲ್ಲಿ ನನ್ನ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರು ಕೂಡ ನನ್ನನ್ನು ಒಂದು ನಾಟ್ಯದ ವಿದ್ಯಾರ್ಥಿಯಾಗಿ ಮಾಡಲು ಅವರು ಕೂಡ ಒಬ್ಬರು ಕಾರಣಕರ್ತರು. ಹಾಗೆ ನನ್ನ ಮಾತಾಪಿತೃಗಳು, ಹಾಗೆ ನನ್ನೊಟ್ಟಿಗೆ ಇರುವಂತಹ ಎಲ್ಲ ನನ್ನ ಬಂಧು ಬಳಗದವರು. ಹಿಂದಿನ ಶಿಕ್ಷಣಕ್ಕೂ ಹಾಗೆ ಇಂದಿನ ಶಿಕ್ಷಣಕ್ಕೂ ತುಂಬ ವ್ಯತ್ಯಾಸಗಳುಂಟು. ಯಾಕೆಂದರೆ ಮೊದಲಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಗುರುಗಳ ಆಶ್ರಮಕ್ಕೆ ಅಥವಾ ಗುರುಕುಲಕ್ಕೆ ಹೋಗಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳು ಕಲಿಬೇಕಾಗಿತ್ತು. ಅದು ಬೇರೆ ಬೇರೆ ರೀತಿಯ ವಿದ್ಯೆ ಆಗಿರ್ತದೆ. ಯಾಕೆಂದರೆ ಆ ಕಾಲದಲ್ಲಿ ಶಿಕ್ಷಣದ ಜೊತೆಗೆ ನಾಟ್ಯ, ಸಂಗೀತ, ಕಲಾ ಪ್ರಕಾರಗಳು, ಸಂಗೀತ ಉಪಕರಣಗಳಂತ ವೀಣೆ ಆಗಿರಲಿ, ಪಿಟೀಲಾಗಿರಲಿ, ಕೊಳಲಾಗಿರಲಿ, ಮೃದಂಗ ಆಗಿರಲಿ, ಕಂಜಿರಾಗಿರಲಿ ಅಂಥದ್ದೆಲ್ಲ ಆ ಕಾಲದಲ್ಲಿ ಕಲಿಸ್ತಾ ಇದ್ರು. ಈಗ ನಾಟ್ಯದಲ್ಲಿ ನಾವು ನೋಡಬೇಕಾದ್ರೆ ಮೊದಲಿನ ಕಾಲದಲ್ಲಿ ಬ್ರಹ್ಮನಿಂದ ಲಿಖಿತವಾದಂತಹ ನಾಟ್ಯ ವಿದ್ಯೆ ಭೂಲೋಕಕ್ಕೆ ಅಪ್ಸರೆಯರಿಂದ ಹಾಗೆ ಗೋಪಿಕಾಸ್ತ್ರೀಯರಿಂದ ಬಂತು. ಆ ನಂತರದ ಕಾಲದಲ್ಲಿ ನಮ್ಮ ದೇಶದಲ್ಲಿ, ಅದು ದಕ್ಷಿಣ ಭಾರತವಾಗಿರಲಿ ಉತ್ತರ ಭಾರತವಾಗಿರಲಿ, ಅನೇಕ ರಾಜರುಗಳ ಕಾಲದಲ್ಲಿ ದಕ್ಷಿಣ ಭಾರತದ ವಿದ್ಯೆಗಳಾದಂತಹ ಭರತನಾಟ್ಯ ಆಗಿರಲಿ, ಕೂಚಿಪುಡಿ ಆಗಿರಲಿ, ಕಥಕ್ಕಳಿ ಆಗಿರಲಿ ಅಥವಾ ಮೋಹಿನಿಯಾಟ್ಟಂ ಆಗಿರಲಿ, ಹಾಗೆ ಉತ್ತರ ಭಾರತದ ಕಲೆಗಳಾದಂತಹ ಕಥಕ್ ಆಗಿರಲಿ, ಒಡಿಸ್ಸಿ ಆಗಿರಲಿ, ಸತ್ರಿ ಆಗಿರಲಿ, ಮಣಿಪುರಿ ಆಗಿರಲಿ, ಇದೆಲ್ಲ ಪ್ರಚಲಿತಗೊಂಡಿತ್ತು. ಯಾವಾಗ ಆ ರಾಜಾಶ್ರಯ ಕಾಲದಲ್ಲಿ ರಾಜನರ್ತಕಿಯರ ಮುಖಾಂತರ ಆ ವಿದ್ಯೆ ಪ್ರಚಲಿತವಾಯಿತು. ಆ ನಂತರದ ಕಾಲದ ದೇವಸ್ಥಾನದ ತೀರ್ಥಮಂಟಪಗಳಲ್ಲಿ ದೇವದಾಸಿಗಳಿಂದ ದೇವರಿಗೆ ಭಕ್ತಿಪೂರ್ವಕವಾಗಿ ಆ ದೇವತಾ ಸ್ವರೂಪವಾದಂತಹ
ನಾಟ್ಯವಿದ್ಯೆಯನ್ನು ದೇವರಿಗೆ ಅರ್ಪಿಸಲಾಗಿತ್ತು. ಆ ನಂತರದ ಕಾಲದಲ್ಲಿ ಈಗಿನ ಈ ಯುಗದಲ್ಲಿ ಗುರುಕುಲ ಎಂಬಂತಹ ಶಾಲೆಗಳು ಅನೇಕ ಈಗ ಹುಟ್ಟಿಕೊಂಡಿವೆ. ಅಂಥದ್ರಲ್ಲಿ ಮಕ್ಕಳು ನಾಟ್ಯವಿದ್ಯೆಯನ್ನು ಕಲಿತಾ ಇದ್ದಾರೆ. ಶಿಕ್ಷಣ ಜೊತೆಗೆ ಒಂದು ಕಲೆ ಯಾವಾಗಲೂ ಇರಬೇಕು. ಯಾಕೆಂದರೆ ವೃತ್ತಿಯಾಗಿ ನಾನು ಕೂಡ ಈಗ ಈ ಮಗುವೀರ ಶಾಲೆಯಿಂದ ಶುರು ಮಾಡಿದಂತಹ ನನ್ನ ವೃತ್ತಿ ಜೀವನ, ನಾನು ಕಾನೂನು ಪದವಿ ತನಕ ಕಲಿತರೂ ಕೂಡ ನನ್ನ ಪ್ರವೃತ್ತಿಯಾಗಿ ನಾಟ್ಯವಿದ್ಯೆಯನ್ನು ನಾನು ಮಾಡಿದ್ದೇನೆ. ಹಾಗೆ ಇಲ್ಲಿರುವಂಥ ಎಲ್ಲ ಮಕ್ಕಳು ಶಿಕ್ಷಣದ ಜೊತೆಗೆ, ಅದು ಕೂಡ ಮಗುವೀರ ಶಾಲೆಯ ಮಕ್ಕಳು ಅಂತ ಹೇಳಿದರೆ ಶಿಕ್ಷಣ ಜೊತೆಗೆ ಯಾವುದಾದ್ರೂ ಒಂದು ಅದ್ಭುತವಾದಂತಹ ಒಂದು ದೈವದತ್ತವಾದಂತಹ ಕಲೆ ಅವರಲ್ಲಿ ಹುಟ್ಟಿಕೊಳ್ತದೆ. ಅದು ಹುಟ್ಟುವಂತಹ ಕಾರ್ಯವನ್ನು ಇಲ್ಲಿಯ ನಮ್ಮ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ನನ್ನಲ್ಲಿ ಕೂಡ ನಾಟ್ಯವಿದ್ಯೆ ಒಂದು ಹುಟ್ಕೊಳ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಉಳ್ಳಾಲ ಮಗುವೀರ ಶಾಲೆಯ ನನ್ನ ಪ್ರೀತಿಯ ಶಿಕ್ಷಕರು. ಹಾಗೆ ಇಲ್ಲಿಯ ಮಕ್ಕಳ ನನ್ನದೇ ಒಂದು ವಿನಂತಿ, ಇಲ್ಲಿಯ ಮಕ್ಕಳಲ್ಲಿ ನನ್ನದೊಂದು ವಿನಂತಿ ಏನೆಂದರೆ, 1996ರಲ್ಲಿ ನಾನು ಕೂಡ ಅಲ್ಲಿ ಕೆಳಗೆ ಕೂತ್ಕೊಂಡು ವಾರ್ಷಿಕೋತ್ಸವದಲ್ಲಿ ಒಬ್ಬರು ಹಳೆ ವಿದ್ಯಾರ್ಥಿಯನ್ನು ಕರ್ಕೊಂಡು ಬಂದಿದ್ದರು ನಮ್ಮ ಶಾಲಾ ಮಂಡಳಿಯವರು. ಆ ಹೊತ್ತಿಗೆ ನಾನು ಕೂಡ ಯೋಚನೆ ಮಾಡ್ತಿದ್ದೆ, ನಾನು ಕೂಡ ಒಬ್ಬ ದೊಡ್ಡ ಜನವಾಗಿ ಒಂದು ಕ್ಷೇತ್ರದಲ್ಲಿ ದುಡಿದು ನಾನು ಕೂಡ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ. ಆ ಕ್ಷಣ ನನಗೆ ಇವತ್ತು ಸಂಪನ್ನಗೊಂಡಿದೆ. ಅದಕ್ಕಾಗಿ ನಾನು ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತಾ ಪ್ರೀತಿಯ ಮಕ್ಕಳ ಹತ್ರ ಎಲ್ಲ ನಾನು ಕೇಳಿಕೊಳ್ಳೋದು ಏನಂದರೆ, ನೀವು ಕೂಡ ಇಂತಹ ಒಂದು ದಾರಿಯನ್ನು, ಒಳ್ಳೆಯ ದಾರಿಯನ್ನು ನಮ್ಮ ಗುರುಗಳೆಲ್ಲರೂ ನಮಗೆ ಮಾಡಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಡೆಯಿರಿ, ಮುಂದಕ್ಕೆ ಒಂದು ಒಳ್ಳೆಯ ದೇಶದ ಒಂದು ಸತ್ಪ್ರಜೆಯಾಗಿ ನಮ್ಮ ಸನಾತನ ವಿದ್ಯೆಗಳನ್ನು ಮುಂದಕ್ಕೆ ತಂದು ಬಾಳಿ ಬದುಕಿ ಎಂದು ಹಾರೈಸುತ್ತಾ ನನ್ನ ಈ ಮಾತನ್ನು. ವಾರ್ಷಿಕೋತ್ಸವದ ಸಮಾರಂಭದ ಮೊದಲ ದಿನದಲ್ಲಿ ನಾನಿದ್ದೇನೆ ಅಂತ ಹೇಳುವುದಕ್ಕಿಂತ ಒಂದು ಭಾವನಾತ್ಮಕವಾದ ಒಂದು ಒಳ್ಳೆಯ ಕುಟುಂಬಿಕ ಒಂದು ಫಂಕ್ಷನಲ್ಲಿ ನಾನಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟೋ ವಾರ್ಷಿಕೋತ್ಸವ ನಮ್ಮ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ 48 ಶಾಲಾ ಕಾಲೇಜುಗಳಿದೆ. ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಹೋಗ್ತೇವೆ ಅತಿಥಿಗಳಾಗಿ. ಆದರೆ ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆ ಇದು ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದಂಥ ಒಂದು ವಿದ್ಯಾಸಂಸ್ಥೆ. ಬೆಳಗ್ಗೆ ಬರುವಾಗ, ಬಂದ ನಂತರ ಒಂದು ವಿದ್ಯಾರ್ಥಿಗಳ ಶಿಸ್ತು, ಅವರನ್ನು ಕೂತ್ಕೊಂಡ ರೀತಿ, ಇದೇ ಈ ಶಾಲೆಯ ವೈಶಿಷ್ಟ್ಯತೆಯನ್ನು ಹೇಳ್ತದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಎಲ್ಲೋ ಶಾಲೆಗಳಿಗೆ ಹೋಗ್ತೇವೆ ನಾವು, ಎಷ್ಟೋ ಶಾಲೆಗಳಿಗೆ ಹೋಗ್ತೇವೆ. ಹೋಗುವಾಗ ಪ್ರತಿಯೊಂದು ಟೀಚರ್ಗಳು, ಎಷ್ಟು ಜನ ಟೀಚರ್ಗಳ ಸಂಖ್ಯೆ ಕೂಡ ಕಮ್ಮಿ ಇದೆ ಎಲ್ಲ ಶಾಲೆಗಳಲ್ಲಿ. ಆದರೆ ಶಾಲೆಗಳ ಮಕ್ಕಳ ಮಧ್ಯ ಟೀಚರ್ಗಳು ನಿಂತಿರ್ತಾರೆ. ಯಾಕೆಂದರೆ ಅತಿಥಿಗಳು ಮಾತಾಡುವಾಗ ಮಕ್ಕಳು ಶಬ್ದ ಮಾಡಬಾರ್ದು ಅಂತ. ಆದರೆ ಇಷ್ಟು ಹೊತ್ತು ಈ ಮಕ್ಕಳು ಕೂತ್ಕೊಂಡ ರೀತಿಗೆ ಕೂಡ ಇದು ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರು ನೀಡಿದ ಮಾರ್ಗದರ್ಶನ. ವಿದ್ಯೆಯ ಜೊತೆಗೆ ನಮ್ಮ ಸಂಸ್ಕೃತಿ ಹೇಗಿದೆ, ನಮ್ಮ ಸಂಸ್ಕೃತಿಯನ್ನು ನಾವು ಹೇಗೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಕಲಿಸಿಕೊಟ್ಟ ಶಿಕ್ಷಕ ವೃಂದಕ್ಕೆ ನನ್ನ ಮೊದಲ ನಮನ. 3 ಜನರನ್ನ ನೋಡ್ತಾ ಇದ್ದೇವೆ ನಾವು: ಜಿತೇಂದ್ರ, ಶ್ರಾವಣ್, ಮಮತಾ. ಮಗುವೀರ ಪಟ್ಟಣದ ಪ್ರಥಮ ಪ್ರಜೆ ಮಮತಾ. 3 ಜನ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಬಹುಶಃ ಇವತ್ತಿನ ದಿನ ಶಿಕ್ಷಕ ವೃಂದಕ್ಕೆ ಸಿಗುವಂಥ ಒಂದು ಆತ್ಮ ಗೌರವ, ಅದು ಇವರ ಮೂಲಕ ಖಂಡಿತ ಇವತ್ತು ನಿಮ್ಮ ಶಿಕ್ಷಕರು ನೀವು ಇಲ್ಲಿದ್ದೀರಾ, ನೀವು ಮನೆಗೆ ಹೋದಾಗ ಒಂದು ನಿಮ್ಮ ವೃತ್ತಿಗೆ ಗೌರವ, ವೃತ್ತಿಯ ಜೊತೆಗೆ ಒಂದು ಆತ್ಮತೃಪ್ತಿ ಅಂತ ಹೇಳ್ತೇವೆ ನಾವು. ಎಷ್ಟೋ ಜನರಿಗೆ ಆತ್ಮತೃಪ್ತಿ, ಕೆಲಸ ಮಾಡ್ತೇವೆ ನಾವೆಲ್ಲ ಸಂಬಳಕ್ಕೋಸ್ಕರ, ಆದರೆ ಆತ್ಮತೃಪ್ತಿ ಸಿಗುವಂಥ ಒಂದು ಹುದ್ದೆ ಇದ್ದರೆ, ನಾನು ಗೌರವಿಸುವ ಹುದ್ದೆ ಇದ್ದರೆ ಅದು ಶಿಕ್ಷಕರು. ಎಷ್ಟೋ ಸಲ ನಮ್ಮ ಮಕ್ಕಳ ಮನೆಯಲ್ಲಿ ಒಂದು ಮಕ್ಕಳನ್ನು, ಒಬ್ಬ ತಾಯಿಗೆ, ಒಂದು ತಂದೆ ತಾಯಿಗೆ ಒಬ್ಬ ಮಗನನ್ನು, ಒಬ್ಬ ಮಗಳನ್ನು ನೋಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಅಂಥ ವಿದ್ಯಾಸಂಸ್ಥೆಯಲ್ಲಿ ಇರುವಂಥ 30, 20, 25 ವಿದ್ಯಾರ್ಥಿಗಳನ್ನು ಒಂದೇ ಕಡೆ ಕೂತ್ಕೊಳ್ಳಿಸಿ ಅವರನ್ನು ತಿದ್ದಿ ತೀಡಿ ಒಂದು ಒಳ್ಳೆಯ ಜವಾಬ್ದಾರಿಯುತ ಹುದ್ದೆಗೆ, ಎಷ್ಟೋ ಮಕ್ಕಳನ್ನು, ಎಷ್ಟೋ ಶಾಲೆಯವರ ವಿದ್ಯಾರ್ಥಿಗಳನ್ನು ನಾವು ಕೊಡ್ತೇವೆ. ಆದರೆ ಅದೇ ಶಾಲೆಯಲ್ಲಿ ಒಂದು ಸನ್ಮಾನ ಸ್ವೀಕರಿಸಿದ 2 ವಿದ್ಯಾರ್ಥಿಗಳಿಗೆ ಖಂಡಿತ ಇದಕ್ಕಿಂತ ದೊಡ್ಡ ಸನ್ಮಾನ ಎಲ್ಲಿಯೂ ಇಲ್ಲ ನಿಮಗೆ. ಎಷ್ಟೋ ಕಡೆ, ಎಷ್ಟೋ ವಿದೇಶಗಳಲ್ಲಿ ನೀವು ತೆಗೊಂಡ್ರು, ಕಲಿತ ಶಾಲೆಯಲ್ಲಿ ಸಿಗುವಂಥ ಸನ್ಮಾನ ಅದು ನಿಮ್ಮ ಮುಂದಿನ ಭವಿಷ್ಯತ್ತಿಗೆ ಇನ್ನಷ್ಟು ಬೆಳಕಾಗಿ ಅಂತ ನಾನು ಬರೆಯುತ್ತಾ
ಮತ್ತೊಂದು ಮೊಗವೀರಪಟ್ಟಣ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಗರಸಭೆಯ ಅತಿ ಸಮೀಪದಲ್ಲಿರುವ ಶಾಲೆ. ನಮಗೂ ಬರ್ತದೆ ನಿಮ್ಮ ಹಾಗೆ ಅನೇಕ ಸುತ್ತೋಲೆಗಳು, ಅದು ಮಾಡಿ ಕಳಿಸಿ ಇದು ಮಾಡಿ ಕಳಿಸಿ ಅಂತ. ನನಗೆ ಹೊಳೆಯುವ ಶಾಲೆ ಮೊಗವೀರಪಟ್ಟಣ. ಈಗ ನಾನಿಲ್ಲಿ ಕೂತ್ಕೊಂಡಿರುವಾಗ ನನ್ನ ಒಬ್ಬರು ಸಿಬ್ಬಂದಿ ಬರ್ತಾ ಇದ್ದಾರೆ, ಅಂಗಾರ. ಅವರು ಸಿಂಗಾಪುರಕ್ಕೆ ಅವರನ್ನು ನಾನು ಕಳಿಸಿದ ಮೊದಲ ಸಿಂಗಾಪುರ ಭೇಟಿಗೆ ನಮ್ಮ ಪೌರ ಕಾರ್ಮಿಕರಲ್ಲಿ ಹೋದವರು ಅಂಗಾರ. ಅಂಗಾರನ ಹತ್ರ ನಾವೆಲ್ಲ ಅವರ ಬಗ್ಗೆ ಒಂದು ಸುತ್ತೋಲೆ ಬಂತು, ಸಿಂಗಾಪುರಕ್ಕೆ ಹೋಗಿ ಏನು ಮಾಡಿದ್ರು ಅಂತೇಳಿ. ನಾನು ಅವರನ್ನು ಕರೆದೆ, ಸಿಂಗಾಪುರಕ್ಕೆ ಹೋಗಿ ಏನಾದರೂ ನೀವು ಮಾಡಿದ್ದು ತೋರಿಸ್ಕೊಡ್ಬೇಕು ಅಂತ. ಆವಾಗ ಕೂಡ ಹಾಗೆ ಫಸ್ಟ್ ಹೋಗಿ ಮೊಗವೀರ ಶಾಲೆಯ ಮಕ್ಕಳಿಗೆ ನಿಮ್ಮ ಅನುಭವವನ್ನು ಹೇಳಿ ಬನ್ನಿ ಅಂತ ಹೇಳ್ಕೊಂಡು, ಹಾಗೆ ಪ್ರತಿಯೊಂದು ಸಲ ಬಂದರು ಅಂಗಾರ. ಪ್ರತಿಯೊಂದು ವಿಷಯ ಯಾವುದೇ ಇರಲಿ, ಅತ್ಯಂತ ಏನು ಹೇಳದೆ ಕೇಳದೆ ಪರ್ಮಿಷನ್ ಇಲ್ಲದೆ ಈ ಶಾಲೆಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಸಹಕಾರ ನಮಗೆ ನಗರಸಭೆಗೆ ಇದೆ ಅಂತ ಹೇಳಿ ನಾನು ಹೇಳದೆ ಕೇಳದೆ ಕಳಿಸುವಂಥ ಶಾಲೆ. ಅದೇ ರೀತಿಯಲ್ಲಿ ಸ್ಪಂದಿಸುವ ನಗರಸಭೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸ್ಪಂದಿಸುವ ಶಾಲೆ ಕೂಡ ಮೊಗವೀರಪಟ್ಟಣ. ಇದಕ್ಕೂ ಕೂಡ ನನ್ನ ಅತ್ಯಂತ ಗೌರವದ ನಮನಗಳು. ಟೀಚರ್ ತುಂಬ ಭಾವನಾತ್ಮಕವಾಗಿ ಮಾತಾಡಿದರು. ನಾವೆಲ್ಲ ವೇದಿಕೆಯಲ್ಲಿದ್ದವರು ಕೂಗಿಯೇ ಬಿಟ್ಟೆವು. ಯಾಕೆಂತ ಹೇಳಿದರೆ ಆ ಟೀಚರ್ ಮಾತಾಡಬೇಕಿದ್ರೆ ಅವರು ಬಾಯಿಂದ ಮಾತಾಡಲಿಲ್ಲ, ಅವರ ಮನಸ್ಸಿನ ಭಾವನೆಗಳನ್ನು ಹೃದಯದಿಂದ ಮಾತಾಡಿದರು. ಆ ಒಂದು ಶಾಲೆ ಅಂತ ಹೇಳೋದು ನನ್ನ ಸರ್ವಸ್ವ ಅಂತ ಹೇಳಿ ಪ್ರತಿಯೊಬ್ಬ ಟೀಚರ್ಗಳು ಅವರೊಟ್ಟಿಗೆ ಕೆಲಸ ಮಾಡಿದವರು ನೀವೆಲ್ಲ ಪುಣ್ಯವಂತರು. ಅವರಿಂದ ವಿದ್ಯಾಭ್ಯಾಸವನ್ನು ಪಡೆದ ಮಕ್ಕಳು ಖಂಡಿತವಾಗಿ ಮುಂದೊಂದು ದಿನ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಬಂದಂಥ ವಿದ್ಯಾರ್ಥಿ ಅವ್ರು ಏನು ಹೇಳಿದರೆ, ಒಂದು ದಿನ ನಾನಲ್ಲಿ ಕೂತಿದ್ದೆ, ಅಲ್ಲಿ ಕೂತ್ಕೊಳ್ಳುವಾಗ ಹಳೆ ವಿದ್ಯಾರ್ಥಿಯನ್ನು ಕರೆದು ಸನ್ಮಾನ ಮಾಡಿದರು. ಅದೇ ನನಗೆ ಮೋಟಿವೇಶನ್ ಅಂತ. ಇವತ್ತು ಶ್ರಾವಣ ನಿಮಗೆಲ್ಲ ಮೋಟಿವೇಶನ್. ಮುಂದೊಂದು ದಿನ ಇಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಕೀರ್ತಿಯನ್ನು ತರಬೇಕು. ಕೀರ್ತಿಯನ್ನು ತರುವುದರೊಂದಿಗೆ ಈ ಶಾಲೆಯನ್ನು ಮರಿಬಾರ್ದು. ಯಾಕೆಂತ ಹೇಳಿದರೆ ಇದು ಯಾವುದೇ ಅನುದಾನಗಳ ಮೂಲಕ ನಡೆಯುವಂಥ ಶಾಲೆ ಅಲ್ಲ, ಎಲ್ಲರ ದಾನಿಗಳ ನೆರವಿನಿಂದ ನಡೆಯುವಂಥ ಶಾಲೆ. ಅದಕ್ಕೋಸ್ಕರ ನಮ್ಮ ಕಲಿತ ಶಾಲೆಗೆ ನಾವೇನು ಕೊಡಬಹುದು ಅಂತ ಹೇಳುವಂಥ ವಿದ್ಯಾರ್ಥಿಗಳು ಚಿಂತನೆಯನ್ನು ಮಾಡಬೇಕಾಗಿದೆ. ಕಡೆಯದಾಗಿ ತುಂಬ ಮಾತಾಡಿದೆ ಇವತ್ತು. ಯಾಕೆಂತ ಹೇಳಿದರೆ ನಿಮ್ಮ ಪ್ರೋಗ್ರಾಮೇ ಆಗಿತ್ತು. ಮಾತಾಡ್ತಾ ಹೋಗುವಾಗೆ ನಾವು ಲಯನ್ಸ್ ಕ್ಲಬ್ಬಲ್ಲಿ ಕೆಲಸ ಮಾಡ್ತೇವೆ. ಕೆಲಸ ಮಾಡುವಾಗ ಕೆಲವೊಂದು ಶಾಲೆಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಯಾವ ಶಾಲೆಯ ಟೀಚರ್ಸ್ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಸಂಸ್ಥೆಯ ಜೊತೆಗೆ ವಿದ್ಯೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾರು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳುವಾಗ ನಮ್ಮ ಲಯನ್ಸ್ ಕ್ಲಬ್ಗೆ ಮೊದಲಿಗೆ ಅಕ್ಷರ ಕೈತೋಟವನ್ನು ಮಾಡುವಂಥ ಶಾಲೆ ಅಂತ ಹೇಳಿದ್ದು ಮೊಗವೀರಪಟ್ಟಣ ಶಾಲೆ. ಎಷ್ಟು 48 ಶಾಲೆಗಳಲ್ಲಿ ಮೊದಲಿಗೆ ಅಕ್ಷರ ಕೈತೋಟವನ್ನು ಲಯನ್ಸ್ ಕ್ಲಬ್ ಹಮ್ಮಿಕೊಂಡಿದ್ರೆ ಅದು ಈ ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀನಿ. ಇನ್ನು ಉಳ್ಳಾಲ ನಗರಸಭೆಯ ಸ್ವಚ್ಛತಾ ಅಭಿಯಾನದ ಅಂಗದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಎಲ್ಲ ಜನರಿಗೆ ಉಳ್ಳಾಲದ ಎಲ್ಲ ಜನರಿಗೆ ಮೋಟಿವೇಶನ್ ಎಲ್ಲ ಕೊಟ್ಟಿದ್ದೇವೆ. ಈಗ ಮಕ್ಕಳ ಮೂಲಕ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಕೂಡ ನಮಗೆ ಸಾಕಷ್ಟು ಸಹಕಾರ ಕೊಟ್ಟ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರನ್ನು, ಆಡಳಿತ ಮಂಡಳಿಯವರನ್ನು ನಾನು ಅಭಿನಂದಿಸುತ್ತಾ, ಮುದ್ದು ಮಕ್ಕಳಿಗೆ ವಾರ್ಷಿಕೋತ್ಸವ ಯಶಸ್ವಿಯಾಗಿ ನಡೆಯಲಿ, ನಿಮ್ಮ ಭವಿಷ್ಯಕ್ಕೆ ಭಗವಂತನು ತುಂಬು ಹೃದಯದಿಂದ ಆಶೀರ್ವದಿಸಲಿ ಅಂತ ಹಾರೈಸ್ತಾ, ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಬಂತು. ಪಂಚಾಯತಿಗೆ ಬರುವಾಗ ಆಗ ನಗರಸಭೆ ಆಗಿರಲಿಲ್ಲ. ಆಗ ರೋಶ್ನಿಲಯದಲ್ಲಿ MSW ಮಾಡಿದ್ದೀರಿ ಅಂತ ಹೇಳಿದ್ದೀರಿ. ಆ ಟೈಮಲ್ಲಿ ನನಗೆ ನಿಮ್ಮ ಮೇಲೆ ಒಂದು ಭಾರಿ ಏನು ಕಣ್ಣಿತ್ತು. ಅಯ್ಯೋ, ಇವರು MSW ಮಾಡಿ ಈ ಪೋಸ್ಟಲ್ಲಿ ಇದ್ದಾರಲ್ಲ ಅಂತೇಳಿ. ಅಂದರೆ ನಮಗಿನ ಸ್ವಲ್ಪ ನೀವು ಅಕ್ಕನ ಬ್ಯಾಚ್ ಆಗುವಿರಿ, ಆ ಸೀನಿಯರ್ ನಮಗೆ ಸ್ವಲ್ಪ ನೀವು. ಆಗಲೇ ನಮಗೆ ಒಂದು ನಿಮ್ಮ ಮೇಲೆ ಭಾರಿ ಕಣ್ಣು. ಅಂದಿನಿಂದ ಇವತ್ತಿನವರೆಗೆ ನಿಮ್ಮ ಏಳಿಗೆಯನ್ನು ನಾನು ನಗರ ಸಭೆಯ ಪಂಚಾಯತಿಯಲ್ಲಿ ನೋಡ್ತಾ ಇದ್ದೇನೆ. ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದರೂ ನಾವು ಕರೆದ ಕೂಡಲೇ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯನ್ನು ತುಂಬ ಗೌರವದಿಂದ ನೋಡುತ್ತಿದ್ದೀರಿ. ಅಷ್ಟೇ ಅಲ್ಲ, ನಮ್ಮ ಊರಿನ ಜನರಿಗೆ ಸಹಾಯ ಹಸ್ತವನ್ನು ನೀಡುತ್ತಿದ್ದೀರಿ. ನಿಮಗೂ ನಮ್ಮ ಶಾಲೆಯ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳು. 19-20 ಸಾಲಿನ ಆಟೋಟ ಸ್ಪರ್ಧೆಗಳ ವಿವರ ಇದೆ. 100 ಮೀಟರ್ ಓಟ 5ನೇ ತರಗತಿ,
ಪ್ರಥಮ ರಾಶಿ. ಪ್ರಿಯಾಂಕಾ. ಇನ್ನೂರು ಮೀಟರ್ ಓಟದಲ್ಲಿ 6ನೇ ತರಗತಿ ಪ್ರಥಮ ಭವಿಷ್. ದ್ವಿತೀಯ ಕೃತಿ. ತೃತೀಯ ಗೋಪಿ. ಹುಡುಗಿಯರಲ್ಲಿ ಪ್ರಥಮ ಶಾನ್ವಿ. ದ್ವಿತೀಯ ರಿಷಾಲಿ. ತೃತೀಯ ಶೇಖರ್. ಮಕ್ಕಳು ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇನೆ. ಏಳನೇ ತರಗತಿ 200 ಮೀಟರ್ ಓಟ ಪ್ರಥಮ ಮಾಲಿ. ಹುಡುಗಿಯರು ಪ್ರಥಮ ಸುಹಾನ. ತೃತೀಯ ಸಂಜನಾ. ಉದ್ದ ಜಿಗಿತ ಪ್ರಥಮ ದೀಕ್ಷಾ. ದ್ವಿತೀಯ ಪ್ರಿಯಾಂಕಾ. ತೃತೀಯ ನಿಶಾ. ಏಳನೇ ತರಗತಿ ಉದ್ದ ಜಿಗಿತ ಪ್ರಥಮ ಸುಹಾನ. ತೃತೀಯ ಮರ್ಜಾನ. ಚೈತ್ರ. ಚೈತ್ರ ಕೂಡ ಹುಡುಗರ ಎತ್ತರ ಜಿಗಿತ ಪ್ರಥಮ ಹೀರಯ್ಯ. ದ್ವಿತೀಯ ರಿತೇಶ್. ತೃತೀಯ ಪ್ರಜ್ವಲ್. ಮುಂದಿನ ಬಹುಮಾನವನ್ನು ನಮ್ಮ ಕೌನ್ಸಿಲರ್ ಕೊಡಬೇಕಾಗಿ ವಿನಂತಿಸಿ. ಆರನೇ ತರಗತಿ ಪ್ರಥಮ ಗೋಪಿ. ಏಳನೇ ತರಗತಿ ಎತ್ತರ ಜಿಗಿತದಲ್ಲಿ ಪ್ರಥಮ ಫಜಲ್. ದ್ವಿತೀಯ ವಿನೋದ್. ತೃತೀಯ ಜಜೀವ್. ಧನ್ಯವಾದಗಳು. ಅಭಿನಂದನೆಗಳು ಶ್ರೀಮತಿ ಶಶಿಕಲಾ. ಇಲ್ಲಿ ಕಲಿತ, ಇಲ್ಲಿ ಆಟ ಆಡಿದ, ಇಲ್ಲಿ ಬೆಳೆದ ವಿದ್ಯಾರ್ಥಿಗಳು ವಿಶ್ವಮಟ್ಟದಲ್ಲಿ ದಾಖಲಾಗುತ್ತಿರುವಂಥದ್ದು ಮತ್ತು ವಿಶೇಷವಾಗಿ
ನಮ್ಮ ದೇಶವನ್ನು ಪ್ರತಿನಿಧಿಸಿರುವಂಥದ್ದು ಈ ಮಣ್ಣಿನ ಗುಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಇಷ್ಟ ಇರ್ತೇನೆ. ನಮ್ಮದು ವಾರ್ಷಿಕೋತ್ಸವ ಇವತ್ತು ನಮಗೆ ಸಡಗರದ ದಿನ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕಿದ್ದೇವೆ. ಆದರೆ ನಮಗೆ ಒಂದು ಗುರಿ ಇರಬೇಕು. ನಿಮ್ಮ ಅಣ್ಣ ಈಗ ಒಬ್ಬರು ಹೇಳಿದರು, ವಿದ್ವಾನ್ ಅವರು ಹೇಳಿದರು, ನಾನು ಆ ಕಾಲದಲ್ಲಿ ಕೆಳಗೆ ಕೂತ್ಕೊಂಡು ನೋಡಬೇಕಿದ್ರೆ ಇಂಥ ಒಂದು ಕಾರ್ಯಕ್ರಮ ಇತ್ತು, ಅದರಿಂದ ನನಗೆ ಉತ್ತೇಜನ ಸಿಕ್ಕಿದಂತೆ. ನಿಮಗೆ ಇವತ್ತು ಅವರು ಉತ್ತೇಜಕರಾಗಿದ್ದಾರೆ. ನಾವು ಹೇಳುವಂಥದ್ದಿಷ್ಟೇ, ಈ ಶಾಲೆಯ ಕಲಿತ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ದಿನ ಉತ್ತುಂಗದ ಸ್ಥಿತಿಗೆ ಹತ್ತಬೇಕು, ಅಲ್ಲಿ ಮುಟ್ಟಬೇಕು. ಅಲ್ಲಿ ಮುಟ್ಟಿ ಮತ್ತೊಮ್ಮೆ ಬಂದು ಈ ಶಾಲೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮ ಗೌರವವನ್ನು ಸ್ವೀಕರಿಸಬೇಕಂತೇಳಿ ನಿಮ್ಮ ಹತ್ರ ಹೇಳುವಂಥದ್ದು. ಹಾಗಾಗಿ ಇವತ್ತಿನ ವಾರ್ಷಿಕೋತ್ಸವಕ್ಕೆ ತುಂಬ ಮಾತಾಡಲಿಕ್ಕೆ ನನಗೆ ಪೌರಾಯುಕ್ತರಿರುವಾಗ ಮಾತಾಡಬೇಕಿತ್ತು. ನನಗೆ ಅವಕಾಶ ನೀವು ಅದಕ್ಕೆ ಮಾಡಿಕೊಟ್ಟಿಲ್ಲ. ಬಹುಶಃ ಅವರು ಚರ್ಚೆಯಲ್ಲಿ ತುಂಬ ಅವಸರದಲ್ಲಿದ್ದು ನನಗೆ ಅವರ ಹತ್ರ ಮಾತಾಡಿ. ಯಾಕಂತ ಹೇಳಿದರೆ ನೀವು ಮೊದಲು ಮಾಡುತ್ತಾನೆ ಹೇಳ್ತೀನಿ, ಇದಕ್ಕೆ ಬೇಕಾದ ಏನು ವ್ಯವಸ್ಥೆಗಳು ಅದರ ಬಗ್ಗೆ ನೀವೇನು ಚರ್ಚೆ ಮಾಡಿ ಅವರ ಹತ್ರ ಬೇಕಾದದ್ದು. ಈಗ ಬೋರ್ಡ್ ಆಗಿಲ್ಲ, ಹಾಗಾಗಿ ಈ ಚಾರ್ಜ್ ಇರುವಂಥವರು ಅವ್ರ ಹತ್ರ ಹೇಳಿದ್ರೆ ಮಾಡಿಸಲಿಕ್ಕೆ ಆಗ್ತದೆ. ಅದನ್ನು ಮಾಡಬೇಕಿತ್ತು. ಮತ್ತು ಅವರು ತುರ್ತು ಇತ್ತು. ಅದಕ್ಕಾಗಿ ನಾನೇ ಅವರನ್ನು ಬೇಗ ಹೋಗಿ ಮುಗಿಸಿ ಕಾರ್ಯಕ್ರಮ ಮುಗಿಸಿ ಬಂದಿದ್ದಾರೆ, ಹೋಗೊಟ್ಟಿದ್ದಾರೆ ನಮಗೆ. ಹಾಗಾಗಿ ತುಂಬ ಮಾತಾಡಬೇಕಿತ್ತು. ಈ ವೇದಿಕೆಯಲ್ಲಿ ಬೇಡ ಅನ್ನುವಂಥದ್ದನ್ನು ಇಟ್ಕೊಂಡು ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಹೇಳುವುದು, ನಾನೊಬ್ಬ ನಮ್ಮ ಸಮಿತಿಯಲ್ಲಿ ಒಂದು ಸಣ್ಣ ಪ್ರಾಯದವರು ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯ ಅಧ್ಯಕ್ಷರು, ಈಗಿನ ಅಧ್ಯಕ್ಷರೆಲ್ಲ ಸೇರಿಕೊಂಡು ಜವಾಬ್ದಾರಿ ಕೊಟ್ಟಿದ್ದಾರೆ. ನಿಭಾಯಿಸುವಂತೆ ನಿಮ್ಮೆಲ್ಲ ಸಹಕಾರವನ್ನು ಬಯಸಿ, ಅದರ ಜೊತೆಗೆ ನನ್ನ ಸಹಕಾರ ಜೊತೆಗೆ ಈ ಶಾಲೆಯ ವಿಶೇಷವಾಗಿ ಈ ಶಾಲೆಯ ಸ್ಟ್ರೆಂತನ್ನು ಅಭಿವೃದ್ಧಿಪಡಿಸುವುದಕ್ಕೆ ಪೂರಕವಾದ ಸಹಕಾರವನ್ನು ತಾವೆಲ್ಲರೂ ನೀಡಬೇಕು. ಇದ್ದಂತೆ ಎಲ್ಲರೂ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಇಬ್ಬರು ಮಕ್ಕಳಿದ್ದರೆ, ಸಂಬಂಧಿಗಳಿಬ್ಬರು ಮಕ್ಕಳಿದ್ದರೆ, ನಮ್ಮ ಫ್ರೆಂಡ್ ಸರ್ಕಲ್ ಯಾರು ಮಕ್ಕಳಿದ್ದರೆ ಅವರಿಗೆ ಸ್ವಲ್ಪ ಹೇಳಿಕೊಂಡು ಕನ್ನಡ ಮಾಧ್ಯಮಕ್ಕೆ ಹೋಗುವವರಿದ್ದರೆ ಈ ಶಾಲೆಗೆ ಮಗುವಿನ ಶಾಲೆಗೆ ಬನ್ನಿ, ನಮ್ಮ ಎಜುಕೇಷನ್ ಈ ಥರ ನಾವು ಈ ಥರ ಬೆಳೆದಿದ್ದೇವೆ ಅನ್ನುವಂಥದ್ದನ್ನು ಅವರಿಗೆ ತಿಳಿಸಿ. ಅದೇ ಥರ ಒಂದು ಆಂಗ್ಲ ಮಾಧ್ಯಮಕ್ಕೆ ಹೋಗುವ ನಮ್ಮದೇ ಸಂಸ್ಥೆ ಇದೆ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ, ಭಾರತೀಯ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಇದೆ, ಭಾರತೀಯ PU ಕಾಲೇಜ್ ಇದೆ, ನಮ್ಮಲ್ಲಿದೆ. ನಮಗೆ ಈ ಥರ ಗಿಡ ಮದ್ದಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ SSLC ಆಗಿ ಹೊರ ಹೋಗಬೇಕಿದ್ರೆ ನಮ್ಮ ತಂದೆ ತಾಯಿಗಳು ಬಯಸುವುದಾಗಿದೆ, ವಿದ್ಯಾರ್ಥಿಗಳು ಬಯಸುವುದಾಗಿದೆ. ನಾವು ಬಸ್ಸಲ್ಲಿ ಮ್ಯಾಂಗ್ಳೂರಿಗೆ ಹೋಗ್ಬೇಕು. ಮ್ಯಾಂಗ್ಳೂರಿಗೆ ಹೋಗುವ ಸಿಗುವ ಶಿಕ್ಷಣಕ್ಕಿಂತ ಒಳ್ಳೆಯ ಶಿಕ್ಷಕರಿಗೆ ಅದಕ್ಕಿಂತಲೂ ಒಳ್ಳೆ ಒಳ್ಳೆ ಟೀಚರ್ ನಮ್ಮಲ್ಲಿ ಇದ್ದಾರೆ. ಆದರೆ ನಮಗೊಂದು ಅದೊಂದು ಏನೋ ನಾವು ಹೋಗಬೇಕು, ಅಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಅಲ್ಲ. ದೂರದ ಬೆಟ್ಟ ಯಾವಾಗಲೂ ನುಣ್ಣಗೆ, ಅಲ್ಲಿ ಹೋದ್ರೆ ಆ ಕಲ್ಲು ಮುಳ್ಳಲ್ಲಿರುವಂಥದ್ದು ಗೊತ್ತಾಗುತ್ತೆ. ಹಿತ್ತಲ ಗಿಡ ಯಾವಾಗಲೂ ಮಧ್ಯಳು, ಅಲ್ಲಿ ಹಿತ್ತಲ ಗಿಡಕ್ಕೆ ಬನ್ನಿ, ನಮ್ಮ ಹತ್ತಿರಕ್ಕೆ ಬನ್ನಿ, ನಮ್ಮ ಅಂಗೈಯಲ್ಲಿ ಇರಿಸುವಂಥ ಅದನ್ನು ಉಳ್ಕೊಳ್ಬೇಕು ಹೊರತು ಎಲ್ಲಿಯೋ ಅಡಗಿಸುವಂಥದ್ದಲ್ಲ. ಅದಕ್ಕಾಗಿ ನಾವು ನಿಮ್ಮಲ್ಲಿ ಎಲ್ಲರೂ ಏನಂದರೆ ಎಲ್ಲವರು ನಮ್ಮ ಈ ಮಗುವಿನ ಸಂಘ ಆ ಅನಾದಿ ಕಾಲದಲ್ಲಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲೇ ನಾವು ವಿದ್ಯಾಭ್ಯಾಸಕ್ಕೆ ಪಾದಾರ್ಪಣೆ ನಮ್ಮ ಹಿರಿಯರು ಮಾಡಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಉತ್ತೇಜನ ನಮ್ಮಲ್ಲಿ ಕೂಡ ಇದೆ. ಅದಕ್ಕೆ ಪೂರಕವಾಗಿ ವ್ಯವಹರಿಸಿ ಇವತ್ತಿನ ಈ ನಮ್ಮ ವಾರ್ಷಿಕೋತ್ಸವಕ್ಕೆ ಶುಭ ಕೋರ ಮಾತಾಡಿದರೆ ಅವರೆಲ್ಲ ವಿಶಾಲ ಹೃದಯದವರು. ಈಗಿನ ಕಾಲದ ಹಾಗೆ ಸ್ವಾರ್ಥ ಅವರಲ್ಲಿ ಇರಲಿಲ್ಲ. ಈ ಭಾಗದ ನಮ್ಮವರಿಗಂತಲ್ಲ, ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕನ್ನುವ ದೃಷ್ಟಿಯಿಂದ ಅದು ಕೂಡ ಅವರು ವಿದ್ಯೆ ಕಲಿತವರಲ್ಲ. ಬರೇ ಹುಟ್ಟು ಹಾಕಿ ಸಮುದ್ರಕ್ಕೆ ದೋಣಿಯಲ್ಲಿ ಕೆಲಸ ಮಾಡಿ ದುಡಿದು ಅದರಲ್ಲಿ ಸ್ವಲ್ಪ ಹಣವನ್ನು ಶಾಲೆಗಿಂತಲೇ ಇಟ್ಟು ಸ್ವತಃ ಕಲ್ಲನ್ನು ತುಂಬಿ ಮರವನ್ನು ತುಂಬಿ ಆ ವಿಷಯದ ಸವಲತ್ತಲ್ಲಿ ಇರಲಿಲ್ಲ. ಕಡಲಿನ ಬಾಗಿಲಲ್ಲಿ ಗಾಡಿ ಚಪ್ಪನ್ನು ಬೇರೆ ಒಂದು ಕಡೆ ಇತ್ತು. ಅಲ್ಲಿ ಎಲ್ಲ ಕಷ್ಟಪಟ್ಟು ಪಡೆದಂಥ ಒಂದು ಕಟ್ಟಿದಂಥ ಶಾಲೆ. ಬಹುಶಃ ಅವರಲ್ಲಿ ಉದ್ದೇಶ ಇತ್ತು, ಎಲ್ಲರೂ ಈ ಶಾಲೆಯಲ್ಲಿ ಕಲಿತವರು ಪ್ರಥಮವಾಗಿ ಈ ಶಾಲೆಯ ಹೆಡ್ ಟೀಚರಾಗಿ ಬರಬೇಕಂತ ದೊಡ್ಡ ಕನಸಿತ್ತವರ. ಬಹುಶಃ ಅದು ನನಸಾಗಿದೆ. ಅದೇ ರೀತಿ ಅವರ ಏನು ಕನಸಿತ್ತು ಅದನ್ನು ನಮ್ಮಂಥ ನಾವು ಬಹುಶಃ ನಮಗೆ ಭಾರತ ಪ್ರೌಢಶಾಲೆ ಅಗತ್ಯ ಇತ್ತು, ಅದೊಂದು ಮಾಡಿ ಆಯಿತು. ಭಾರತ್ ಪದವಿ ಪೂರ್ವ ಕಾಲೇಜ್ ಆಯಿತು. ಹಾಗೆ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಎರಡಾಯಿತು, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ. ಇದು ಅವರ ಒಂದು ಕನಸಿನ ಕೂಸಾದರೂ ಕೂಡ ಅವರನ್ನು ಈ ಸಂದರ್ಭದಲ್ಲಿ ನಾವು ನಿಲ್ಲಿಸುವುದು ಅತ್ಯಗತ್ಯವಾಗಿದೆ. ಯಾಕೆಂದರೆ ಅವರು ಯಾವ ಈಗ ಜೀವನದಲ್ಲಿ ಇಲ್ಲ, ಅವರೆಲ್ಲ ಮೇಲೆ ನಮ್ಮ ನೋಡ್ತಾ ಇದ್ದಾರೆ, ಏನು ಮಾಡ್ತಾರಂತೇಳಿ ಇವರು. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಾಲೆಯಲ್ಲಿ ಕಲಿತಂಥ ಬಹುಶಃ ಈ
73 ವರ್ಷದಲ್ಲಿ ಎಷ್ಟು ಸಾವಿರ ಮಕ್ಕಳು ಕಲಿತಾರೆ ಅಂತ ಹೇಳಿ ಬರೋದಿಲ್ಲ. ಅವರೆಲ್ಲ ಈಗ ಕೆಲವು ರಿಟರ್ನ್ ಆಗಿದ್ರು. ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ಬಹುಶಃ ನಾನು ಕೂಡ ಒಂದು ನಮ್ಮ ಊರಿನ ಒಂದು ಅಧ್ಯಕ್ಷನಾಗಿ ಮೂಡಿ ಬರಲಿಕ್ಕೆ ಕೂಡ ನನಗೆ ಕಲಿತಂಥ ಆ ಗುರುಗಳ ಸಹಾಯ, ಹಿರಿಯರ ಒಂದು ಶ್ರಮ. ಆದ್ದರಿಂದ ಈ ಶಾಲೆಯಲ್ಲಿ ಕಲಿತಂಥ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿರ್ಬೋದು. ನೀವು ಕೂಡ ಈ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಶಾಲೆಗೆ ಹೋಗಿ ನೀವು ಕೂಡ ವಿದ್ಯಾವಂತರಾಗಿ ನಮ್ಮ ದೇಶದ ಸೈನಿಕರಾಗಬೇಕು, ದೇಶದ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲರಾಗಬೇಕು ಮತ್ತು ಕನಸನ್ನು ಕಂಡು ನೀವು ಮನೆಯಲ್ಲಿ ನಮ್ಮ ಅಧ್ಯಾಪಕರು ಹೇಳಿಕೊಟ್ಟಂಥ ಪಾಠಗಳನ್ನು ಬೆಳಗ್ಗೆ ಓದುವಂಥ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಅದೇ ರೀತಿ ತಂದೆ ತಾಯಿಯವರಿಗೆ ಕೊಡುವಂಥ ಗೌರವ, ಅಧ್ಯಾಪಕರು ಕೊಡುವಂಥ ಒಂದು ಗೌರವ, ಇದನ್ನೆಲ್ಲ ನೀವು ಅಳವಡಿಸಿ ಮುಂದಿನ ಬಹುಶಃ ಒಂದು ಒಳ್ಳೆಯದಾಗಲಿ, ನಿಮ್ಮ ಜೀವನ ಸುಖಕರವಾಗಿರಲಿ, ಒಳ್ಳೆಯ ವಿದ್ಯಾವಂತರಾಗಿ ಈ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತರುವ ವಿದ್ಯಾರ್ಥಿಗಳಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟಂಥ ಎಲ್ಲ ಅಧ್ಯಾಪಕರೊಂದಿಗೆ ತಲೆಯನ್ನು ತಗ್ಗಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಮಾಜಿ ಅಧ್ಯಕ್ಷರು ಇವರ ಬಗ್ಗೆ ನನಗೆ ಏನು ಹೇಳಲಿಕ್ಕಿಲ್ಲ. ಯಾಕೆಂದರೆ ಸುದೀರ್ಘ ಕಾಲ ತನ್ನ ಆ ಅಧ್ಯಕ್ಷರಿಗೆ ನಿಂತುಕೊಂಡು ಮುಂದಿನ ಜನರಿಗೆ, ಅಂದರೆ ಮುಂದೆ ಅಧ್ಯಕ್ಷರಾಗುವವರಿಗೆ, ಅಂದರೆ ಹಿರಿಯರಿಗೆ ನೀವು ಮುಂದೆ ಹೋಗಬೇಕು, ಅಧ್ಯಕ್ಷರಾಗಬೇಕೆಂಬುದಾಗಿ ಅವರಿಗೆ ಪ್ರೋತ್ಸಾಹವನ್ನಿತ್ತು. ತಮ್ಮ ನಂತರ ಇನ್ನೂ ಕೂಡ ಉತ್ತಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ತಾವು ಕೂಡ ಇದ್ದುಕೊಂಡು ಮತ್ತು ಸ್ವತಃ ತಾವು ಅಧ್ಯಕ್ಷರಾಗಿ ನಾನು ಒಂದು ಕಂಡ ವಿಷಯವರದ್ದು. ನಾನು ಒಮ್ಮೆ ದೇವಸ್ಥಾನದಲ್ಲಿ ಹೋಗ್ತಿದ್ದೆ, ಅಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಆಗ್ತಿತ್ತು. ಸ್ವತಃ ತಾವು ಕೆಲಸವನ್ನು ಮಾಡಿ ನಾನು ನೋಡಿದ್ದೇನೆ. ನಾನು ಆಗಮಿಸೋದು ಅಧ್ಯಕ್ಷರು ಇಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಅಂದರೆ ಅಷ್ಟು ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇರುವವರು ನಮ್ಮ ಮಾಜಿ ಮಗುವಿನ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಸದಾನಂದ ಬಂಗೇರವರು. ಇವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಿರಿಯರು ಏನು ಮಾಡಿದ್ದಾರೆ, ತಾವೇನು ಮಾಡಬೇಕು ಎಂಬುದಾಗಿ ನಮಗೆ ಒಂದು ಕಿವಿ ಚುಚ್ಚಿದ್ದಾರೆ. ಹಿರಿಯರು ಕಷ್ಟಪಟ್ಟು ಕಟ್ಟಿದ ಶಾಲೆ, ನಾವು ಮುಂದೆ ಏನು ಮಾಡಬೇಕು ಎಂಬುದನ್ನು ಅವರನ್ನು ನೆನೆಸಿಕೊಂಡು, ಅಂದರೆ ಹಿಂದೆ ಮಾಡಿದವರು ನೆನೆಸೋದು ಬಹಳ ಮುಖ್ಯ. ಇದನ್ನು ಅವರು ಮಾಡಿ ತಾವು ಕೂಡ ಹಾಗೆ ನಡೆದುಕೊಂಡು ಮುಂದಿನವರಿಗೆ ಕೂಡ ಒಂದು ಕಿವಿಮಾತನ್ನು ಹೇಳಿದ್ದಾರೆ, ತಾವು ಹೇಗೆ ನಡೆಸ್ಕೊಳ್ಬೇಕು ಶಾಲೆಯಿಂದ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟದ್ದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ ಸದಾನಂದ ಬಂಗೇರವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇವೆ.